ಮಂಗಳೂರಿನ ಶಕ್ತಿನಗರದಲ್ಲಿರುವ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿ ಶಾಲೆಗೆ ರೋಟರಿ ರಾಜ್ಯಪಾಲ ರೋಟೇರಿಯನ್ ಎಂಎಂ ಚೆಂಗಪ್ಪ ಅವರು ಭೇಟಿ ನೀಡಿದರು. ಸಾನ್ನಿಧ್ಯದಲ್ಲಿ ನಿರ್ಮಿಸಲಾದ ಸಾನ್ನಿಧ್ಯ ಶಾಶ್ವತ ಮನೆ ಮಾದರಿಯ ಕೋಣೆಯನ್ನ ರೋಟರಿ ರಾಜ್ಯಪಾಲ ಎಂಎಂ ಚೆಂಗಪ್ಪ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಾನ್ನಿಧ್ಯದ ಮಕ್ಕಳನ್ನ ನೋಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿನ ಸಾನ್ನಿಧ್ಯ ವಸತಿ ಶಾಲೆಯ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದು, ಎಲ್ಲ ಮಕ್ಕಳು ತಮ್ಮ ಕಾರ್ಯ ಚಟುವಟಿಕೆಯನ್ನ ಮಾಡಲು ಅತ್ಯಂತ ಉತ್ಸುಕರಾಗಿದ್ದಾರೆ ಎಂದು ಹೇಳಿದ್ರು. ಎಲ್ಲ ಕಡೆಯೂ ಕೂಡ ಪ್ರೀತಿಯನ್ನ ಸಮರ್ಪಕವಾಗಿ ಹಂಚಿಕೊಡ್ತಾ ಇದ್ದೀರಾ. ಫಾರ್ ದೋಸ್ ಕಿಡ್ಸ್ who are really not able to cope up with all the activities what they are supposed to, but you are helping them to make them sustainable with all those unfortunate things. I'm so happy ದೇವರು ನನಗೆ ಇಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಇಂತಹ ವ್ಯಕ್ತಿಗಳ ಜೊತೆಯಲ್ಲಿ ಇವತ್ತು ಉತ್ತಮ ವ್ಯಕ್ತಿಗಳ ಜೊತೆಯಲ್ಲಿ ನನಗೆ ಒಡನಾಡಲಿಕ್ಕೆ ಒಂದು ದೊಡ್ಡ ಒಂದು ಆಸ್ಪದ ಸಿಕ್ಕಿದೆ. ಅದರಿಂದ ಬಹಳ ಸಂತೋಷ ಅನಿಸ್ತಾ ಇದೆ. 2003ನೇ ಇಸ್ವಿಗೆ ಪ್ರಾರಂಭವಾದಂತಹ ಈ ಸಂಸ್ಥೆ ಹೆಚ್ಚು ಕಡಿಮೆ 100ಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಈ ಸಂಸ್ಥೆಯ ಪೋಷಣೆಯಲ್ಲಿ ತುಂಬ ಉತ್ತಮವಾದ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಬಂದಿದೆ. ಎಲ್ಲ ಕ್ಲಾಸ್ಗಳನ್ನು ಕೂಡ ನಾನು ಹೋಗಿ ನೋಡಿ ಎಲ್ಲ ಚಟುವಟಿಕೆಗಳನ್ನು ನೋಡಿದೆ. ಇಟ್ ವಾಸ್ ಟಚಿಂಗ್ ಮೈ ಹಾರ್ಟ್ ರಿಯಲಿ. ಕಾರ್ಯಕ್ರಮದಲ್ಲಿ ಮಹಾದಾನಿ ರೋಟರಿಯನ್ ಖಜಾಂಜಿ ಶ್ಯಾಮ್ ಪ್ರಕಾಶ್ ಅವರನ್ನ ಸಾನ್ನಿಧ್ಯದ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ರೋಟರಿ ರಾಜ್ಯಪಾಲ ಎಂಎಂ ಚೆಂಗಪ್ಪ ನೇತೃತ್ವದಲ್ಲಿ ಸಾನ್ನಿಧ್ಯದ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭ ರೋಟರಿ ಮೆಟ್ರೋ ಅಧ್ಯಕ್ಷರಾದ ಚಂದ್ರಶೇಖರ್ ಭಟ್, ಕಾರ್ಯದರ್ಶಿ ರಂಗನಾಥ್ ಭಟ್, ಸಾನ್ನಿಧ್ಯದ ಉಪಾಧ್ಯಕ್ಷರಾದ ದೇವದತ್ ರಾವ್, ಖಜಾಂಜಿ ಜಗದೀಶ್ ಶೆಟ್ಟಿ, ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮಾರ್ಲಾ, ಸಾನ್ನಿಧ್ಯದ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.